ಇನ್ನು ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಲಾಕ್ಡೌನ್ ಮಾಡಲ್ಲ ಅಂತ ಸಿಎಂ ಬಿಎಸ್ ಯಡಿಯೂರಪ್ಪನವರು ಹೇಳಿದ ಬೆನ್ನಲ್ಲೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಜುಲೈ 24ರಿಂದ ಲಾಕ್ಡೌನ್ ಇರೋದಿಲ್ಲ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಅವರು ಸ್ಪಷ್ಟಪಡಿಸಿದ್ದಾರೆ. ಗುರುವಾರ ಬೆಳಗ್ಗಿನಿಂದ ಎಲ್ಲ ವಾಣಿಜ್ಯ ವಹಿವಾಟುಗಳು ಮತ್ತೆ ಆರಂಭವಾಗಲಿದೆ. ಎಲ್ಲ ಚಟುವಟಿಕೆಗಳಿಗೆ ಮುಕ್ತ ಅವಕಾಶವನ್ನು ಕೊಡಲಾಗ್ತಾ ಇದೆ. ಈ ಹಿಂದೆ ಯಾವೆಲ್ಲ ಕ್ಷೇತ್ರಗಳಿಗೆ ವಿನಾಯಿತಿಯನ್ನು ಕೊಟ್ಟು ವಹಿವಾಟು ಪುನರಾರಂಭಗೊಂಡಿತ್ತೋ ಅದೆಲ್ಲವೂ ಕೂಡ ಮತ್ತೆ ಆರಂಭಗೊಳ್ಳುತ್ತೆ. ಈ ಬಗ್ಗೆ ಜಿಲ್ಲಾಧಿಕಾರಿಗಳು ಸ್ಪಷ್ಟವಾದ ಆದೇಶವನ್ನು ಕೊಡಲಿದ್ದಾರೆ ಅಂತ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಅವರು ಹೇಳಿದ್ದಾರೆ. ಕೊರೋನಾದ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 1 ವಾರಗಳ ಕಾಲ ಲಾಕ್ಡೌನ್ ಅನ್ನು ಘೋಷಿಸಲಾಗಿತ್ತು. ಇದೀಗ ಮುಖ್ಯಮಂತ್ರಿಗಳ ನಿರ್ದೇಶನದಂತೆ ನಾಳೆ ಸಂಜೆಯವರೆಗೆ ಲಾಕ್ಡೌನ್ ಇದ್ದು, ನಾಳೆ ಬುಧವಾರ ಸಂಜೆಯವರೆಗೆ ಲಾಕ್ಡೌನ್ ಇದ್ದು, ನಾಡಿದ್ದು 23ನೇ ತಾರೀಕು ಗುರುವಾರ ಬೆಳಗ್ಗಿನಿಂದ ಲಾಕ್ಡೌನ್ ಅನ್ನು ತೆರವುಗೊಳಿಸಲಾಗುತ್ತೆ. 23ನೇ ತಾರೀಕು ಗುರುವಾರ ಬೆಳಗ್ಗೆಯಿಂದ ಎಲ್ಲ ಅಂಗಡಿ ಮುಂಗಟ್ಟುಗಳು ಕೂಡ ತೆರೆದಿರ್ತವೆ. ವಾಣಿಜ್ಯ ವ್ಯವಹಾರಗಳು ಸರಾಗವಾಗಿರ್ತದೆ, ಎಲ್ಲ ಕಚೇರಿಗಳು ತೆರೆದಿರ್ತದೆ ಅನ್ನೋದನ್ನ ಈ ಮೂಲಕ ಘೋಷಿಸ್ತೇನೆ.